ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ನಗರದ ತುಳು ಭವನದ ಸಿರಿ ಚಾವಡಿಯಲ್ಲಿ ತುಳು ಯಕ್ಷಸಿರಿ ಕಾರ್ಯಕ್ರಮ ನಡೆಯಿತು. ಮಂಗಳೂರಿನ ಉರ್ವದಲ್ಲಿರುವ ತುಳು ಭವನದ ಸಿರಿ ಚಾವಡಿಯಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಯಕ್ಷಗಾನ ಅಕಾಡೆಮಿಯ ಮಾಜಿ ಸದಸ್ಯರಾದ ಸರಪಾಡಿ ಅಶೋಕ್ ಶೆಟ್ಟಿ ಅವರು ಆಗಮಿಸಿದ್ರು. ದಿವಂಗತ ಸಿದ್ದಕಟ್ಟೆ ಚನ್ನಪ್ಪ ಶೆಟ್ಟಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿದ್ರು. ಬಳಿಕ ಶಾಂತರಾಮ್ ಕುಡ್ವಾ ಬೆದ್ರಾ ಅವರು ಸಿದ್ದಕಟ್ಟೆ ಚನ್ನಪ್ಪ ಶೆಟ್ಟಿ ಅವರ ನೆನಪುಗಳನ್ನು ಬಿಚ್ಚಿಟ್ರು. ಸಿದ್ದಕಟ್ಟೆ ಚೆನ್ನ ಶೆಟ್ರು ಯಕ್ಷಗಾನ ರಂಗೋಡು ಅತ್ಯಂತ ಉಚ್ಛ್ರಾಯ ಸ್ಥಿತಿಡು ಉಪ್ಪುನಗನೆ ಎಂಕಲು ಆರೇನು ಕಳೋನೆಂಚಿನ ಒಂಜಿ ದುರ್ಬೀದಿ ಎಂಕಲೆ ಬತ್ತುಂಡು. ಇತ್ತೆ ಯಕ್ಷಗಾನ ರಂಗೋಡು ಆಜಿ ವಿಧೋಲೆನೆ ಎಂಕಲು ಗುರುತಿಸವಲಿ ಆಟೋ ಕೂಟೋ ಅಂಚನೆ ತೆಂಕಾಯಿ ಯಕ್ಷಗಾನ ಬಡಕಾಯಿ ಯಕ್ಷಗಾನ ಅಂಚನೆ ಕನ್ನಡ ಯಕ್ಷಗಾನ ತುಳು ಯಕ್ಷಗಾನ ಇಂಚಿನ ಒಂಜಿ ಆಜಿ ವಿಭಾಗಗಳು ಯಕ್ಷಗಾನ ಎಂಕಲು ಗುರುತಿಸ. ಇದೇ ವೇಳೆ ಯಕ್ಷಗಾನ ಕಲಾವಿದ ಕೇಶವ ಶಕ್ತಿನಗರ ಅವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಎಸ್ಸಿ ಭಂಡಾರಿ, ರಿಜಿಸ್ಟ್ರಾರ್ ಚಂದ್ರಹಾಸ್ ರೈಬಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ರಾಜೇಶ್ ಬಿ, ಸದಸ್ಯರಾದ ಬೆನೆಚಿ ಅಮ್ಮಣ್ಣ, ಎಂ ದೇವಾನಂದ ಭಟ್ ಮತ್ತಿತರರು ಉಪಸ್ಥಿತರಿದ್ದರು. ಇದೇ ವೇಳೆ ಅಬ್ಬರದ ಬಬ್ಬರಿಯ ಯಕ್ಷಗಾನ ಪ್ರದರ್ಶನಗೊಂಡಿತು. ಶರತ್ ಸಾಲಿಯನ್, ವಿ4 ನ್ಯೂಸ್ 24/7 ಮಂಗಳೂರು.